ಧಾರವಾಡದಲ್ಲಿ ನಡೆದ ದಾಖಲೆಯ ಅಗ್ನಿಹೋತ್ರ ಧಾರ್ಮಿಕ ಕಾರ್ಯಕ್ರಮ ವಿಶ್ವ ದಾಖಲೆ ನಿರ್ಮಾಣದ ಜೊತೆಗೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಪಸರಿಸಿದ ವಿಧಿವಿಧಾನ 11,111 ಕುಟುಂಬಗಳ ಸದಸ್ಯರು ಅಗ್ನಿಹೋತ್ರದಲ್ಲಿ ಭಾಗಿಯಾಗಿ ದಾಖಲೆ ನಿರ್ಮಾಣ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಧಾರವಾಡದ ಮನಸೂರಿನ ಹೊರವಲಯದ ಇಂಡಿಗೋ ಕ್ಯಾಂಪಸ್ನ ಅಗ್ನಿಹೋತ್ರ ಸಂಶೋಧನಾ ಕೇಂದ್ರದಲ್ಲಿ ಕರ್ನಾಟಕ ಅಗ್ನಿಹೋತ್ರ ಸ್ಪೆಕ್ಟ್ಯಾಕ್ಯುಲರ್ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಹಾಗೂ ಗ್ರಾಮ ವಿಕಾಸ ಸಂಸ್ಥೆ ವತಿಯಿಂದ ನಡೆದ ಅಗ್ನಿಹೋತ್ರ ಕಾರ್ಯಕ್ರಮದಲ್ಲಿ ದಾಖಲೆಯ ಬರೋಬ್ಬರಿ 11,111 ಕುಟುಂಬಗಳ ಸದಸ್ಯರು ಭಾಗಿಯಾಗಿದ್ದರು. 11,111 ಕುಟುಂಬಗಳ ಸದಸ್ಯರು ಸೂರ್ಯಾಸ್ತದ ಸಮಯಕ್ಕೆ ಅಗ್ನಿಹೋತ್ರದಲ್ಲಿ ಪಾಲ್ಗೊಂಡಿದ್ದು, ಈ ಮೂಲಕ ವಿಶ್ವ ದಾಖಲೆ ನಿರ್ಮಾಣದ ಜೊತೆಗೆ ಪರಿಸರದಲ್ಲಿ ಧನಾತ್ಮಕ ಶಕ್ತಿ ಪಸರಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು. ಗ್ರಾಮ ವಿಕಾಸ ಸೊಸೈಟಿಯ ಅಧ್ಯಕ್ಷ ಜಗದೀಶ ಶೇಖರ ನಾಯ್ಕ ನೇತೃತ್ವದಲ್ಲಿ ದಾಖಲೆಯ ಮಟ್ಟದಲ್ಲಿ ಅಗ್ನಿಹೋತ್ರ ಕಾರ್ಯಕ್ರಮ ನಡೆಯಿತು. ಇನ್ನು ವೈದಿಕ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಯಾಗ, ಹೋಮ, ಹವನಾದಿಗಳು ನಡೆದುಕೊಂಡು ಬರಲಾಗುತ್ತಿತ್ತು. ಆದರೆ ದಿನ ಕಳೆದಂತೆ ಯಜ್ಞ, ಹೋಮಗಳನ್ನು ಮಾಡಲು ಸಮಯದ ಅಭಾವ ಹಾಗೂ ಆರ್ಥಿಕ ಕಾರಣಕ್ಕಾಗಿ ಸದ್ಯ ಅವುಗಳು ನೇಮಥ್ಯಕ್ಕೆ ಸರಿಯಲ್ಪಡುತ್ತಿದೆ. ಅದರಲ್ಲೂ ಈ ಹೋಮವನ್ನು ಅತ್ಯಂತ ಸರಳ ಮತ್ತು ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಬಹುದು. ಈ ಅಗ್ನಿಹೋತ್ರ ಹೋಮದ ಲಾಭ ಅಪಾರವಾಗಿದೆ. ಸರಳ ಹೋಮ ಪದ್ಧತಿ ಇದಾಗಿದ್ದು, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ಕೇವಲ 15 ನಿಮಿಷಗಳಲ್ಲಿ ಈ ಹೋಮವನ್ನು ಮಾಡಬಹುದು. ಇದನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಹಾಗೂ ಒತ್ತಡದಿಂದ ನಿವಾರಣೆ ನೀಡುತ್ತದೆ ಎನ್ನುವುದು ನಂಬಿಕೆ. ಹೋಮ ಮಾಡುವುದರಿಂದ ನರಮಂಡಲವು ಹೊಸ ಚೈತನ್ಯವನ್ನು ಪಡೆದುಕೊಂಡು ದೇಹ ಮತ್ತು ಮನಸ್ಸನ್ನು ಲವಲವಿಕೆಯಿಂದ ಇಡುತ್ತದೆ. ಈ ಅಗ್ನಿಹೋತ್ರದಿಂದ ಪರಿಸರ ಮಾಲಿನ್ಯವು ಕಡಿಮೆಯಾಗುತ್ತದೆ. ಅಗ್ನಿಹೋತ್ರ ಹೋಮದ ಬೂದಿಯಿಂದ ಅನೇಕ ಕಾಯಿಲೆಗಳು ಗುಣವಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಇದಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ನೆರೆದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ಮನುಷ್ಯನು ಪ್ರಕೃತಿ ಹಾಗೂ ಪರಿಸರದಿಂದ ದೂರವಾದಾಗ ಗಂಡಾಂತರಗಳು ನಡೆದಿದೆ. ಯುವಜನತೆ ಸಮಾಜವನ್ನು ಕಟ್ಟುವ ಕೆಲಸ ಮಾಡಬೇಕೇ ಹೊರತು ಸಮಾಜದಲ್ಲಿ ಬಿಕ್ಕಟ್ಟು ಸೃಷ್ಟಿಸುವ ಕೆಲಸ ಮಾಡಬಾರದು ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು, ಭಾರತದ ಮೂಲ ಇರುವುದು ಶಕ್ತಿಯ ಸೃಷ್ಟಿಯಲ್ಲಿ. ಪಾಸಿಟಿವ್ ಎನರ್ಜಿಯ ಜೊತೆಗೆ ಉತ್ತಮ ವಾತಾವರಣ ನಿರ್ಮಾಣ ಮಾಡುವುದು ವೈಜ್ಞಾನಿಕವಾಗಿ ಸಿದ್ಧಗೊಂಡಿರುವ ಸತ್ಯವಿದು ಎಂದು ತಿಳಿಸಿದರು. ಎಸಿ ರೂಮಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು, ಎಸಿ ರೂಮಲ್ಲಿ ಕೂತಂತ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಈ ದೇಶದ ವಿದ್ಯಾರ್ಥಿಗಳು, ಯುವ ಜನರು, ಕ್ಲಾಸ್ ರೂಮಲ್ಲಿ ಆಡುವವರು, ಕ್ಲಾಸ್ ರೂಮಲ್ಲಿ ಕಲಿಯುವವರು, ಪ್ಲೇ ಗ್ರೌಂಡ್ ಆಡುವವರು, ಇವರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ವ್ಯಕ್ತಿತ್ವ ರೂಪಿಸಲಿಕ್ಕೆ ಬೇಕಾಗಿ ಅಂಥ ಒಂದು ಸಕಾರಾತ್ಮಕದ ಚಿಂತನೆ, ಪಾಸಿಟಿವ್ ನೇಚರನ್ನು ಬೆಳೆಸಿಕೊಳ್ಳಲಿಕ್ಕೆ ಬೇಕಾಗಿ ಇವತ್ತು ಈ ಎಲ್ಲ ಕಾರ್ಯಕ್ರಮ ಮಾಡ್ತಿರೋದು ಇದು ದೇಶಕ್ಕೆ ಕೊಡುವಂಥ ಮತ್ತು ಸಮಾಜಕ್ಕೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಅದಕ್ಕಾಗಿ ಯಾರೋ ಸಂಘ ಸಂಸ್ಥೆಗಳನ್ನು ಅಭಿನಂದನೆ ಸಲ್ಲಿಸಿಕೊಂಡು ಬಹುಶಃ ಸಕಾರಾತ್ಮಕವಾದ ಪಾಸಿಟಿವ್ ನೇಚರ್ ಮುಖಾಂತರ, ಯಾಕೆಂತ ಹೇಳಿದರೆ ನಮಗೆ ಇವತ್ತು ಹಲವಾರು ರೋಗಗಳು ಬರ್ತದೆ, ಹಲವಾರು ರೋಗಗಳು ಬರ್ತದೆ, ಹಲವಾರು ಇವತ್ತು ನಮಗೆ ಸಮಸ್ಯೆಗಳಿದೆ. ಮನುಷ್ಯನಿಗೆ ಯಾಕೆ ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಮಗೆ ಬಹಳಷ್ಟು ಸಮಸ್ಯೆಗಳು, ನೆಮ್ಮದಿಲ್ಲ, ಇನ್ನೊಂದಿಲ್ಲ. ಯಾಕೆ ಇಲ್ಲ? ಯಾವಾಗ ನಾವು ಪ್ರಕೃತಿ ಮತ್ತು ಪರಿಸರದಿಂದ ನಾವು ಯಾವಾಗ ದೂರವಾಗಿದ್ದೇವ ಆಗೆಲ್ಲ ಗಂಡಾಂತರ ನಮಗೆ ಇವತ್ತು ಬಂದಿದೆ. ನಮ್ಮ ಪ್ರಕೃತಿ, ಪರಿಸರ, ಸಂಸ್ಕೃತಿಗೆ ನಾವು ಹತ್ತಿರವಾದಾಗ ನಾವು ನೆಮ್ಮದಿಯ ಜೀವನ ಮಾಡಬಹುದು ಮತ್ತು ಇನ್ನೊಬ್ಬನಿಗೆ ನೆಮ್ಮದಿಯ ಜೀವನ ಕೊಡ್ಬೋದು ಅಂತೇಳಿ ನಮ್ಮ ಹಿರಿಯರು ಕೊಟ್ಟಂಥ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದನ್ನು ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಮತ್ತೆ ನಾವು ಪ್ರಕೃತಿ ಹತ್ತಿರ ಮತ್ತೆ ನಮ್ಮ ಹತ್ತಿರ ತೆಕೊಂಡು ಹೋಗುವಂಥ ಕೆಲಸವನ್ನು ಎರಡ್ನೂರು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿಕೊಂಡು
ಅದಕ್ಕಾಗಿ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ, ನಿಮ್ಮಲ್ಲಿ ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ಯಾರಲ್ಲಿ ಕೂಡ ನಕಾರಾತ್ಮಕವಾದ ಚಿಂತನೆ ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಕಾರಾತ್ಮಕವಾದ ಚಿಂತನೆ ನಿಮಗೆ ಇವತ್ತು ಬೇಕು, ನಕಾರಾತ್ಮಕವಾದ ಚಿಂತನೆ ಎಲ್ಲಿಯೂ ಕೂಡ ಬರಬಾರ್ದು. ನೀವೆಲ್ಲ ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಬಿಕ್ಕಟ್ಟು ಸೃಷ್ಟಿಸುವಂತ ಅದನ್ನು ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಗ್ನಿಹೋತ್ರ ಅನ್ನೋದು ಮಾನವ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ, ಅದರ ಜೊತೆಗೆ ಆ ಪರಿಸರದ ಮೂಲಕ, ಶುದ್ಧವಾದ ಪರಿಸರದ ಮೂಲಕ ದೈವಿ ಸಾನ್ನಿಧ್ಯಕ್ಕೆ ಕಲ್ಪಿಸಿಕೊಳ್ಳುವಂಥ ಒಂದು ಕಲ್ಪನೆ ಇದು. ಜಗತ್ತಿನ ಎಲ್ಲ ಸಂಗತಿಗಳಿಗೆ ಮೂಲ ಶಕ್ತಿ. ಆ ಶಕ್ತಿ ಬರುವುದು ಅಗ್ನಿಯಿಂದ. ಈ ಅಗ್ನಿಯ ಶಕ್ತಿ ಏನಿದೆ ಇದು ಬಹಳಷ್ಟು ಕಡೆ ಸೃಷ್ಟಿಯಲ್ಲೇ ಇದೆ. ಈ ಶಕ್ತಿ ಅನ್ನುವಂಥ ಸಂಗತಿ ಬಂದಾಗ ಇದನ್ನು ಇಂಗ್ಲೀಷ್ದಾಗ ಕನ್ವರ್ಟ್ ಮಾಡಿದ್ರೆ, ಟ್ರಾನ್ಸ್ಲೇಟ್ ಮಾಡಿದ್ರೆ ಅನೇಕರಿಗೆ ಅರ್ಥ ಆಗತ್ತ. ಅದು ಎನರ್ಜಿ ಅಂತ ಹೇಳ್ತಾರೆ. ಈ ಎನರ್ಜಿ ಬರೋದು ಈ ಮೂಲತಃ ಅಗ್ನಿಯಿಂದ. ಅಗ್ನಿಹೋತ್ರ ಅದನ್ನು ಸ್ವಲ್ಪ ಸೈಂಟಿಫಿಕ್ ಆಗಿ 5,000 ವರ್ಷಗಳಿಂದ ಇದೊಂದು ದೈನಂದಿನ ಚಟುವಟಿಕೆಯಾಗಿ ಅನೇಕರಿಗೆ ನೈಸರ್ಗಿಕ ಮೂಲಗಳಿಂದ ಶಕ್ತಿಯನ್ನು ಪಡಿಬೇಕು ಅನ್ನುವಂಥ ಏನು ಸಂಗತಿ ಬಂದದಲ್ಲ, ಇದು ಭಾರತದಲ್ಲಿ ಮೊದಲಿನಿಂದನೇ ಗೊತ್ತಿತ್ತು. ಭಾರತೀಯರ ಮೂಲ ಜ್ಞಾನ ಏನದಲ್ಲ, ಈ ಜ್ಞಾನ ಇದು ಅಕಲ್ಪಿತವಾದದ್ದು. ಕೇವಲ ಹಿಂದೂಗಳು ಅಷ್ಟೇ ಅಲ್ಲದೆ ಮುಸ್ಲಿಂ, ಕ್ರೈಸ್ತರು ಸೇರಿದಂತೆ ವಿವಿಧ ಸಮುದಾಯದ ಜನರು ಕೂಡ ಭಾಗವಹಿಸುವ ಮೂಲಕ ಸೌಹಾರ್ದತೆಗೂ ಈ ಧಾರ್ಮಿಕ ಕಾರ್ಯಕ್ರಮ ಸಾಕ್ಷಿಯಾಯಿತು. ಸೌಹಾರ್ದತೆಯ ಜೊತೆಗೆ ಯುವಜನತೆಯಲ್ಲಿ ಧನಾತ್ಮಕ ಚಿಂತನೆಯನ್ನು ಕೂಡ ಪಸರಿಸಿತು. ಬ್ಯೂರೋ ರಿಪೋರ್ಟ್, ದೈಜ್ ವರ್ಲ್ಡ್ 24/7.